ಉಡುಪಿ ರಾಜ್ಯದಲ್ಲಿ ಯುಪಿ ಮಾದರಿಯಲ್ಲಿ ಬುಲ್ಡೋಜರ್ ಪ್ರಯೋಗ ಮಾಡುವಂತಹ ಸನ್ನಿವೇಶ ಇನ್ನೂ ಸೃಷ್ಟಿಯಾಗಿಲ್ಲ ಅಂತ ಗೃಹ ಸಚಿವ ಆರ್ ಜ್ಞಾನೇಂದ್ರ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಉತ್ತರ ಪ್ರದೇಶ ಮಾದರಿಯ ಪರಿಸ್ಥಿತಿ ಇನ್ನೂ ನಿರ್ಮಾಣವಾಗಿಲ್ಲ. ಇಲ್ಲಿ ಕಾನೂನನ್ನು ಪಾಲಿಸುವ ಮನಸ್ಥಿತಿ ಇನ್ನೂ ಉಳಿದುಕೊಂಡಿದೆ ಎಂದರು. ಇನ್ನು ಮಂಡಿಸಲು ಹಲವು ವಿಧೇಯಕಗಳಿವೆ. ಮತಾಂತರ ನಿಷೇಧ ಕಾನೂನು ವಿಧಾನ ಪರಿಷತ್ನಲ್ಲಿ ಒಪ್ಪಿಗೆ ಪಡೆಯಲು ಬಾಕಿ ಉಳಿದಿದೆ ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಕಾಂಗ್ರೆಸ್ನವರಿಗೊಂದು ಕಾನೂನು, ಉಳಿದವರಿಗೊಂದು ಕಾನೂನು ಇಲ್ಲ. ರಾಹುಲ್ ಗಾಂಧಿ ತನಿಖೆ ಎದುರಿಸಬೇಕು. ನಿರಪರಾಧಿಯಾಗಿದ್ದರೆ ಅವರು ಹೊರ ಬರ್ತಾರೆ. ಅಪರಾಧ ಮಾಡಿದರೆ ಶಿಕ್ಷೆ ಆಗುತ್ತದೆ. ಪ್ರತಿಭಟನೆ ಮಾಡುವ ಅವಶ್ಯಕತೆ ಇಲ್ಲ ಎಂದರು. ಮತಾಂತರ ನಿಷೇಧ ಮಸೂದೆ ಕಾಯ್ದೆ ಸುಗ್ರೀವಾಜ್ಞೆ ಮಾಡಿದ್ದೀವಿ. ಅದು ರೆಗ್ಯುಲರ್ ವಿಧಾನ ಪರಿಷತ್ನಲ್ಲಿ ಮಂಡನೆ ಮಾಡಲಿಕ್ಕಿದೆ. ಈಗ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಇನ್ನು ಕೆಲವು ಇದೆ, ವಿಧೇಯಕಗಳಿದ್ದಾವೆ. ಇನ್ನು ಅದು ಲಿಸ್ಟೆಡ್ ಗೋಹತ್ಯೆ ತಡೆ ಆಗಿದೆ, ಏನು ತೊಂದರೆ ಇಲ್ಲ. ಇನ್ನು ಬಿಲ್ಗಳು ಇದಾವೆ, ತುಂಬ ಇದ್ದಾವೆ. ಅದು ಇಲ್ಲ, ಇನ್ನು ಲಿಸ್ಟ್ ಆದ್ರ ಮೇಲೆ ಹೇಳ್ತೀನಿ. ಮತ್ತು ರಾಜ್ಯದಲ್ಲಿ ಏನಾದರೂ ಬುಲ್ಡೋಜರ್ ಅಸ್ತ್ರ ಪ್ರಯೋಗ ಸದ್ಯಕ್ಕೆ ಏನಂತ ಸಂದರ್ಭಗಳಿಲ್ಲ. ಯಾಕಂದರೆ ಕರ್ನಾಟಕ ರಾಜ್ಯ ಉತ್ತರ ಪ್ರದೇಶ ಅದಕ್ಕಿಂತ ವ್ಯತ್ಯಾಸ ಇದೆ. ಅನುಸರಿಸುವಂಥ ಮೆಂಟಾಲಿಟಿ ಇಲ್ಲಿದೆ ಸದ್ಯಕ್ಕೆ. ಆ ರೀತಿ ನಾವು ಅಸ್ತ್ರ ಪ್ರಯೋಗಿಸುವಂಥ ಅವಶ್ಯಕತೆ ಇಲ್ಲ. ಈಗ ರಾಹುಲ್ ಗಾಂಧಿ ಇಶ್ಯೂ ಹಿಡ್ಕೊಂಡು ಈಗ ಕಾಂಗ್ರೆಸ್ ಏನು ಪ್ರೊಟೆಸ್ಟ್ ಮಾಡ್ತಾ ಇದೆಯಲ್ಲ, ಆ ಬಗ್ಗೆ ಸರ್, ಈಗ ಕಾನೂನು ಕಾಂಗ್ರೆಸ್ ಲೀಡರ್ಸಿಗೆ ಒಂದು, ಸಾಮಾನ್ಯ ಜನಕ್ಕೊಂದು ಇದೆಯಾ ಈ ದೇಶದಲ್ಲಿ? ಕಾನೂನು ಎಲ್ರಿಗೂ ಒಂದೇ. ಕೋರ್ಟು ವಿಚಾರಣೆ ಕರೆದ್ರೆ ಹೋಗಿ ಸ್ಟೇಟ್ಮೆಂಟ್ ಕೊಡಬೇಕು. ನಿರಪರಾಧಿ ಆದರೆ ಹೊರಗೆ ಬರ್ತಾರೆ, ಅಪರಾಧಿಗಳಾದರೆ ಶಿಕ್ಷೆ ಅನುಭವಿಸ್ತಾರೆ. ಎಲ್ರಿಗೂ ಒಂದೇ ತಾನೇ ಇಡೀ ದೇಶದಲ್ಲಿ. ಹಾಗಾಗಿ ಇವರನ್ನು ಪ್ರತಿಭಟನೆ ಮಾಡ್ತೀವಿ ಅಂದರೆ ಏನರ್ಥ? ಇವರಿಗೇನು ಕಾನೂನು, ಈ ನೆಲದ ಕಾನೂನು ಅನ್ವಯಿಸಬೇಕು.